ಭಟ್ಕಳ ತಾಲೂಕಿನ ಶಿರಾಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಾಲಿ ಹೊನ್ನೆಗದ್ದೆ ಬಬ್ಬನ್ಕಲ್ ಸರ್ಕಾರಿ ಮಾದರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಶೈಕ್ಷಣಿಕ ವಿಭಾಗದಿಂದ ಸಿನಿಮಾ ವೀಕ್ಷಣೆ ಮಾಡಿ ಬರುವಾಗ 14 ಮಕ್ಕಳನ್ನ ತುಂಬಿದ್ದಂತಹ ಆಟೋ ರಿಕ್ಷಾ ಹಾಗೂ ಟ್ಯಾಂಕರ್ ಲಾರಿಯ ಮಧ್ಯೆ ಅಪಘಾತ ಸಂಭವಿಸಿ ಅದೃಷ್ಟವಶ ಶಾಲಾ ವಿದ್ಯಾರ್ಥಿಗಳು ಸಣ್ಣಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ. ಇತ್ತೀಚೆಗೆ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಯಾರ ಜೀವಕ್ಕೂ ಬೆಲೆಯೇ ಇಲ್ಲದಂತಾಗಿದೆ. ಮೊನ್ನೆಯಷ್ಟೇ ಹೆಮ್ಮಾಡಿಯಲ್ಲಿ ಮಕ್ಕಳ ಶಾಲಾ ವಾಹನ ಅಪಘಾತವಾಗಿ ಅಮಾಯಕ ಮಕ್ಕಳು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದು ಮಾಧ್ಯಮಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಆ ಸಮಯದಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಸ್ವಲ್ಪ ದಿನಗಳ ಮಟ್ಟಿಗೆ ಮಕ್ಕಳ ಬಗ್ಗೆ ತುಂಬಾನೇ ಕಾಳಜಿ ಇರುವವರ ಹಾಗೆ ಮುತುವರ್ಜಿಯನ್ನ ವಹಿಸಿದ್ರು. ಆದರೆ ಇಂದು ಪುನಃ ಇಂತಹ ಘಟನೆ ಮರುಕಳಿಸಿದ್ದು ಅದೃಷ್ಟವಶಾತ್ ಇಲ್ಲಿ ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಪಾರಾಗಿದ್ದಾರೆ. ಆದ್ರೆ ಈ ಬಗ್ಗೆ ಸಂಬಂಧಪಟ್ಟ ಯಾವೊಬ್ಬ ಅಧಿಕಾರಿಯೂ ಸಹ ಪ್ರತಿಕ್ರಿಯೆ ತೋರದಿರುವುದು ವಿಪರ್ಯಾಸವೇ ಸರಿ ಅಂತಾನೆ ಹೇಳ್ಬೋದು. ಪೊಲೀಸ್ ಠಾಣೆಯಲ್ಲಿ ವಿಚಾರಿಸಿದ್ರೆ ನಮಗೆ ಇಲ್ಲಿಯವರೆಗೆ ಯಾವುದೇ ದೂರು ದಾಖಲಾಗಿಲ್ಲ ಎಂಬ ಉತ್ತರ ದೊರೆಯುತ್ತದೆ. ಮಕ್ಕಳ ಪಾಲಕರು ಸಹ ತಮ್ಮ ಮಕ್ಕಳಿಗಾದಂತಹ ಅಪಘಾತದ ಬಗ್ಗೆ ದೂರು ದಾಖಲಿಸದಿರುವುದು ತುಂಬಾ ಸೋಜಿಗದ ಸಂಗತಿಯಾಗಿದೆ. ಹಾಗಾದ್ರೆ ಅಪಘಾತ ಸಂಭವಿಸಿದಾಗ ಪ್ರಯಾಣಿಕರು ಮರಣ ಹೊಂದಿದರೆ ಮಾತ್ರ ದೂರು ದಾಖಲಾಗಬೇಕು ಎಂಬ ನಿಯಮವೇನಾದ್ರೂ ಇದೆಯಾ? ಈ ಅಪಘಾತ ಸಂಭವಿಸಿದ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗದಿರುವುದನ್ನು ಗಮನಿಸಿದ್ರೆ ಅನೇಕ ಅನುಮಾನಕ್ಕೂ ಎಡೆ ಮಾಡಿಕೊಡುತ್ತದೆ. ಹಾಗಾಗಿ ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಳ್ಳುತ್ತಾರೋ ಎಂದು ಕಾದು ನೋಡಬೇಕಾಗಿದೆ.